ವಿಮಾ ಸ್ನೇಹ ಎನ್ನುವ ಇನ್ಶೂರೆನ್ಸ್ ಸೇವಾ ಕೇಂದ್ರ ಹಾಗೂ ಕೌನ್ಸೆಲಿಂಗ್ ಸೆಂಟರ್ ಬಂಟ್ವಾಳದ ಲೊರೆಟೊ ಪದವಿನಲ್ಲಿರುವ ಗ್ರೇಸ್ ಕಮರ್ಷಿಯಲ್ ರೆಸಿಡೆನ್ಸಿ ಬಿಲ್ಡಿಂಗ್ನಲ್ಲಿ ಶುಭಾರಂಭಗೊಂಡಿತು. ಲೊರೆಟೊ ಪದವಿನಲ್ಲಿರುವ ಲೊರೆಟೊ ಮಾತಾ ಚರ್ಚಿನ ಧರ್ಮಗುರುಗಳಾದ ವಂದನೀಯ ರೆವರೆಂಡ್ ಫಾದರ್ ಫ್ರಾನ್ಸಿಸ್ ಕ್ರಾಸ್ತ ಆಶೀರ್ವದಿಸಿದರು. ಕೆಲವು ವ್ಯಕ್ತಿಗಳು ಲೋಕದಲ್ಲಿ ಪರಿವರ್ತನೆಯ ಕೆಲಸವನ್ನು ಮಾಡುತ್ತಾರೆ. ಯಶಸ್ವಿ ವ್ಯಕ್ತಿ ತನ್ನ ಕಾರ್ಯವನ್ನ ಅಸಾಮಾನ್ಯವಾಗಿ ಮಾಡುತ್ತಾನೆ. ಅಂತಹ ಅಸಾಮಾನ್ಯ ಕಾರ್ಯವನ್ನ ಸಚಿನ್ ಹಾಗೂ ಮರಿಯಾ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಅವರು ಹೃದಯಗಳನ್ನು ಗೆದ್ದಿದ್ದಾರೆ. ನೂತನ ಕಚೇರಿ ಪ್ರೀತಿ ವಿಶ್ವಾಸದ ಕೇಂದ್ರವಾಗಲಿದೆ ಎಂದು ಶುಭ ಹಾರೈಸಿದರು. ಆದರೆ ಈಗ ಒಂದು ಪಂಥವಾನದ ಒಂದು ಲೋಕದಲ್ಲಿ ಹಾಗೂ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತೇವೆ. ಸೆಕೆಂಡ್ಲಿ ಈಗ ಕಾಂಪ್ಲೆಕ್ಸಿಟಿ ವರ್ಲ್ಡ್, ಈಗ ಒಂದು ಕ್ಲಿಷ್ಟಕರವಾದ ಈ ಲೋಕದಲ್ಲಿ ಮನುಷ್ಯರ ಮನಸ್ಸುಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದು ಬಹುಮುಖ್ಯ. ಈ ಎರಡೂ ವಿಷಯಗಳು ಮನುಷ್ಯರ ಜೀವನವನ್ನು ಒಂದು ಭರವಸೆಯ ಹಾದಿಯತ್ತ ಕೊಂಡೋಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಭರವಸೆಯ ಜೀವನಕ್ಕೆ ಒಂದು ಭರವಸೆ ತುಂಬಲು ವಿಶೇಷವಾಗಿ ಆರ್ಥಿಕ ರೀತಿಯಲ್ಲಿ ಸಚಿನ್ ಅವರ ಒಂದು LIC ಒಂದು ಆಫೀಸ್ ಹಾಗೂ ಮನಸ್ಸುಗಳನ್ನು, ವಿಶೇಷವಾಗಿ ಮುಗ್ಧ ಮನಸ್ಸುಗಳನ್ನು, ಸಂದಿಗ್ಧಕ್ಕೆ ಒಳಗಾದ ಮನಸ್ಸುಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಮುನ್ನಡೆಸಲು ಮಿಲ್ಡ್ರೆಡ್ ನೊರೊನ್ನರವರು ಮಿಲ್ಡ್ರೆಡ್ ಡಿಸೋಜರವರು ಕೌನ್ಸಿಲಿಂಗ್ ಸೆಂಟರನ್ನು ಇಲ್ಲಿ ಆರಂಭಿಸಿದರು. ಮೊದಲು ಕೌನ್ಸಿಲಿಂಗ್ ಅಂತ ಹೇಳಿದರೆ ಒಂದು ದೊಡ್ಡದು ವಿಷಯ ಅಂತ ಎಣಿಸ್ತಿತ್ತು. ಆದರೆ ಈಗ ಅದೊಂದು ಸಾಮಾನ್ಯ ವಿಷಯ. ಯಾಕಂದರೆ ಕೌನ್ಸಿಲಿಂಗ್ ಅಂದರೆ ಆಪ್ತ ಸಮಾಲೋಚನೆ, ಮನುಷ್ಯರಿಗೆ ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಸರಿಯಾದ ನಿಟ್ಟಿನಲ್ಲಿ ಮನಸ್ಸುಗಳನ್ನು ಪರಿವರ್ತಿಸಿ ಅದನ್ನು ಮುಖ್ಯ ಹಾದಿಗೆ ತರಲು ಒಂದು ಅವಿಭಾಜ್ಯ ಅಂಶ. ಲೊರೆಟೊ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪ್ರಾಂಶುಪಾಲ ವಂದನೀಯ ರೆವರೆಂಡ್ ಫಾದರ್ ಜೇಸನ್ ವಿಜಯ್ ಮೋನಿಸ್ ಅವರು ಭಾಗವಹಿಸಿದ್ರು. ನೂತನ ಕಚೇರಿಯನ್ನು LIC ಆಫ್ ಇಂಡಿಯಾ ಬಂಟ್ವಾಳ ಶಾಖೆಯ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಗುರುದತ್ತ ನಾಯ್ಕ್ ಉದ್ಘಾಟಿಸಿ ಮಾತನಾಡಿ, ವಿಮಾ ಸ್ನೇಹ ಎನ್ನುವ ಹೆಸರೇ ಸುಂದರವಾಗಿದೆ ಎಂದರು. LIC ನಮ್ಮ ಜೀವನಕ್ಕೆ ರಕ್ಷಣೆ ನೀಡುತ್ತದೆ. ಸಚಿನ್ ನೊರೋನಾ LICಯಲ್ಲಿ MDRT ಕ್ಲಬ್ ಸದಸ್ಯರಾಗಿದ್ದಾರೆ. ಕ್ಲಬ್ ಗ್ಯಾಲಕ್ಸಿ ಸ್ಥಾನಮಾನವನ್ನ ಪಡೆದಿದ್ದಾರೆ ಎಂದರು. ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಅವರ ಕುಟುಂಬ ಸಮೇತ LIC ಫ್ಯಾಮಿಲಿಗೆ ಎಲ್ಲರಿಗೆ ಸ್ವಾಗತ, ಸುಸ್ವಾಗತ. LIC ಅಂದರೆ ಇಂಡಿಯಾದಲ್ಲಿ ಪ್ರಥಮ ಸ್ಥಾನ ಇನ್ಶೂರೆನ್ಸ್ ಫೀಲ್ಡಲ್ಲಿ, ಲೋಕದಲ್ಲಿ 10ನೇ ಸ್ಥಾನ. ಇಂಡಿಯಾದಲ್ಲಿ 1ನೇ ಸ್ಥಾನ ಬರಲಿಕ್ಕೆ ಕಾರಣ ನೀವೆಲ್ಲರೂ ಸೇರಿ ಟ್ರಸ್ಟ್ ಆನ್ LIC. ಟ್ರಸ್ಟ್ ಆನ್ LIC ಅಂತ ಹೇಳಿದರೆ ನೀವೆಲ್ಲ ಕೊಟ್ಟ ಸ್ನೇಹ, ಅದಕ್ಕೆ ತಕ್ಕಂಥ ಒಂದು ಹೆಸರು ಸಚಿನ್ ಅವರು ಸೆಲೆಕ್ಟ್ ಮಾಡಿದ್ದಾರೆ, ಭೀಮಾ ಸ್ನೇಹ ಅಂತೇಳಿ. ಆ ಹೆಸರಲ್ಲಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ, ಸ್ನೇಹ ಇದ್ದರೆ ಎಲ್ಲ ನಡೀತದೆ ಅಲ್ವಾ? ಸ್ನೇಹ ಮನಸ್ಸಲ್ಲಿ ಇದ್ದರೆ ಮನೆಯಲ್ಲಿ ಸಮಾಧಾನ. ಸಹಾಯಕ ಬ್ಯಾಂಕ್ ಮ್ಯಾನೇಜರ್ ಮುತ್ತಯ್ಯ ಮರಾಠೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಭರವಸೆ ಇಲ್ಲದ ಮಾನವನ ಜೀವನ ಸಂತೋಷದಿಂದ ಇರುವುದಿಲ್ಲ ಎಂದು ತಿಳಿಸಿದರು. ಪ್ರಾರಂಭದಲ್ಲೇ ಅವರು ಮೆಟ್ಟಿಲನ್ನು ಹತ್ತಿ ಹೋಗುವಾಗ ಭರವಸೆ, ಹ್ಯೂಮನ್ ಲೈಫ್, ಮಾನವನ ಜೀವನಕ್ಕೆ ಭರವಸೆ ಬೇಕಾಗ್ತದೆ. ಆ ಭರವಸೆ ಇಲ್ಲ ಅಂತ ಹೇಳಿದ್ರೆ ಮಾನವನ ಯಾವುದೇ ಚಟುವಟಿಕೆ, ಯಾವುದೇ ಆಕ್ಟಿವಿಟಿ ಖುಷಿಯಿಂದ ಇರಲ್ಲ. ನಾವು ಸೈಕಾಲಜಿ ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಭರವಸೆ ಇಲ್ಲದ ಮನುಷ್ಯನ ಯಾವುದೇ ಚಟುವಟಿಕೆ ಖುಷಿಯಿಂದ, ಸಂತೋಷದಿಂದ ಇರಲ್ಲ.
ಎಲ್ಐಸಿಯ ಸೀನಿಯರ್ ಬಿಸಿನೆಸ್ ಅಸೋಸಿಯೇಟ್ ಮಧ್ವರಾಜ್ ಕಲ್ಮಾಡಿ ಮಾತನಾಡಿ, ಎಲ್ಐಸಿಯ ಎಲ್ಲಾ ಪ್ರತಿನಿಧಿಗಳಿಗೆ ಹೆಚ್ಚಿನ ಸಹಕಾರ ಅಮ್ಟಾಡಿ ಗ್ರಾಮದಲ್ಲಿ ಸಿಕ್ಕಿದೆ. ಅಮ್ಟಾಡಿ ಪ್ರಥಮ ವಿಮಾ ಗ್ರಾಮವಾಗಿದೆ. ಇಲ್ಲಿನ ಪ್ರತಿ ಮನೆಯಲ್ಲಿ ಪಾಲಿಸಿ ಇದೆ ಎಂದರು. ಸಚಿನ್ ಸೂರಜ್ ನೊರೋನಾ ಅವರು ಕನಸು ಕಂಡು ಅದನ್ನು ನನಸಾಗಿಸಿದ್ದಾರೆ. ಪ್ರಾಮಾಣಿಕವಾದ ಸೇವೆಯನ್ನು ನೀಡಿದ ಕಾರಣ ಸಂಸ್ಥೆಯಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯಲು ಸಾಧ್ಯವಾಗಿದೆ ಎಂದರು. 25 ವರ್ಷ ಪಿರವಳಿಯನ್ನು ಬಂಟ್ವಾಳ ತಾಲೂಕು ಕಾರ್ಯದಿವನಗ 25 ವರ್ಷ ಇರುತ್ತ ಎಂಕಲ ಎಲ್ಲ ಯೂನಿಟ್ದ ಪ್ರತಿನಿಧಿಗಳಿಗೆ ಹೆಚ್ಚಿನ ಸಹಕಾರ ಸಿಕ್ಕಿದ ಗ್ರಾಮ ಇತ್ತು. ನಾನು ಅಮ್ಟಾಡಿ ಗ್ರಾಮದ ಲೊರಟ ಪ್ರದೇಶ ಅವು ಹೆಚ್ಚ ಪ್ರೂವ್ ಆಂಡ ಇಡೀ ದೇಶದ LIC ಬಂಪಿನ ಕೇಂದ್ರ ಸರ್ಕಾರದ ಸಂಸ್ಥೆ ವಿಮಾ ಗ್ರಾಮ ಬಂಪಿನ ಒಂದು ಕಾನ್ಸೆಪ್ಟ್ ಬರ್ತದಿತ್ತು. ಆ ವಿಮಾ ಗ್ರಾಮದ ಕಾನ್ಸೆಪ್ಟ್ ಏನು ಬಂಡ ಎಂಕಲ ಸಂಸ್ಥೆ ರಾಷ್ಟ್ರೀಕರಣವನ್ನ ಏನು ಕಾನ್ಸೆಪ್ಟ್ ಇತ್ತಲ್ಲ ದಾತ ಕಾನ್ಸೆಪ್ಟ್ ಇತ್ತಲ್ಲ ಆ ಕಾನ್ಸೆಪ್ಟ್ ಅನ್ನು ಕಾರ್ಯಗತ ಮಲ್ಪನು. ಭಾರತೀಯ ಜೀವನ ನಿಗಮವನ್ನು ರಾಷ್ಟ್ರೀಕರಣ ಮಲ್ಪನಾಗ ಗವರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಸಂಸ್ಥೆ ಮಸ್ತು ಷರತ್ತನ್ನು ಬಾಳ್ದು 10 ಹಲವಾರು ಷರತ್ತನ್ನು ಬಾಳ್ದಿತ್ತು. ಆ ಒಂಜಿ ಷರತ್ತು ಎಂಜಂಡು ಬಂಡ ಭಾರತ ದೇಶದ ಮೂಲೆ ಮೂಲೆಗೂ ಇನ್ಸೂರೆನ್ಸ್ ಸೌಲಭ್ಯ ಮುಟ್ಟೋಡು. ಪ್ರತಿಯೊಂದು ವ್ಯಕ್ತಿಗಳ ಅರ್ಹ ವ್ಯಕ್ತಿಗೂ ಇನ್ಸೂರೆನ್ಸ್ ಮುಟ್ಟೋದಂಚಿನ ಕೆಲಸ ಭಾರತೀಯ ಜೀವ ನಿಗಮ ಮಲ್ಪೋಡು ಬಂದಿರೋ ಷರತ್ತು ಕೆಲವು ಷರತ್ತುಗಳು ಅವಲಂಬಿಸಿ. ಅಮ್ಟಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಜಯ್ ಕುಮಾರ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅಮ್ಟಾಡಿ ಗ್ರಾಮ ಪಂಚಾಯತ್ ಸದಸ್ಯ ಫೆಲಿಕ್ಸ್ ಡಿಸೋಜಾ, ಕೆತೋ ಲೋಕಸಭಾ ಬಂಟ್ವಾಳ ವಲಯದ ಅಧ್ಯಕ್ಷ ಜಾನ್ ಲಸ್ರಾದು ಉಪಸ್ಥಿತರಿದ್ದರು. 10 ಮಂದಿ ಅದೃಷ್ಟಶಾಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಂಸ್ಥೆಯ ಪ್ರವರ್ತಕ ಸಚಿನ್ ನೊರೋನಾ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮರಿಯಾ ನೊರೋನಾ ವಂದಿಸಿದರು. ನೋಯಲ್ ಲೋಬೋ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್, ಬಂಟ್ವಾಳ.